ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ಶಿಕ್ಷಕರ ರಾಷ್ಟ್ರ ಮಟ್ಟದ ಸಂಘಟನೆಯಾದಿದ್ದು ಇಂದಿನ ವತಿರ್ದು ಬೋಧನಾ ಪ್ರಬುದ್ಧತೆ ಪ್ರತಿಭಾ ಶೋಷಣೆ ಸಮಾಜ ಪರಿಪನ ಪನ್ಪಿ ಧ್ಯೇಯವಾಕ್ಯದಡಿಟ್ಟು ರಾಷ್ಟ್ರೀಯ ಶೈಕ್ಷಣಿಕ ಅಭಿಯಾನನು ಸೆಪ್ಟೆಂಬರ್ 24 ಅಕ್ಟೋಬರ್ 15 ಮುಟ್ಟ ಆಟಣೆ ಮಾಡಿದರು. ಇನ್ನತ ಅಂಗವಾದ ಬಬ್ಬುಕಟ್ಟೆ ಹೀರಾ ಕಾಲೇಜ್ ಸಭಾಂಗಣ ಅಕ್ಟೋಬರ್ 8 ತಾರೀಕಿಗೆ ಕಾಂಡೆ 1:30 ಗಂಟೆರ್ದು ಮಧ್ಯಾಹ್ನ 1 ಗಂಟೆ ಮುಟ್ಟ ದಕ್ಷಿಣ ಕನ್ನಡ ಜಿಲ್ಲಾ ಶೈಕ್ಷಣಿಕ ಸಮಾವೇಶ ಬೊಕ್ಕ ನಿವೃತ್ತ ಶಿಕ್ಷಕರಿಗೆ ಮಾನದಿಗೆ ಲೇಸನು ಆಟಣೆ ಮಾಡಿದ ಪಣದು ಐಟಾ ಉಳ್ಳಾಲ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಮುಬೀನ್ ತೆರಿಪಾಯರು. ಈ ಸಂಘಟನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಅಧ್ಯಾಪಕರುಗಳಿಗೆ ಅವರ ಜವಾಬ್ದಾರಿಯನ್ನು ನೆನಪಿಸಿಕೊಡುವಂತಹ ಉದ್ದೇಶದೊಂದಿಗೆ ಈ ಸಂಘಟನೆಯನ್ನು 1992ರಲ್ಲಿ ಸ್ಥಾಪಿಸಲಾಗಿದೆ. ಈ ಸಂಘಟನೆ ಕೇವಲ ಅಧ್ಯಾಪಕರುಗಳಿಗೆ ಅವರ ಜವಾಬ್ದಾರಿಕೆಯನ್ನು ನೆನಪಿಸಿಕೊಡುವುದಲ್ಲದೆ ಅವರ ನ್ಯಾಯೋಚಿತ ಹಕ್ಕುಗಳನ್ನು ಅದನ್ನು ಗಳಿಸಿಕೊಡಲಿಕ್ಕಾಗಿ ಅದಕ್ಕೂ ಕೂಡ ಅದು ಪ್ರಯತ್ನವನ್ನು ಮಾಡ್ತದೆ. ಅದೇ ರೀತಿ ವಿಶೇಷವಾಗಿ ಶೈಕ್ಷಣಿಕ ರಂಗದಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ಉಂಟು ಮಾಡಲಿಕ್ಕಾಗಿ, ನೈತಿಕ ಮೌಲ್ಯಗಳನ್ನು ಸ್ಥಾಪಿಸಲಿಕ್ಕಾಗಿ, ಮಾನವೀಯ ಮೌಲ್ಯಗಳನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಬೆಳೆಸಲಿಕ್ಕಾಗಿ ಅದು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಗಳಿಗೆ ಸರಿಯಾದಂತಹ ದಿಕ್ಕನ್ನು ತೋರಿಸಲಿಕ್ಕಾಗಿ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅದು ಕೆಲಸವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಎನ್ನುವಾಗ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣದ ಜೊತೆಗೆ ಅವರಿಗೆ ನೈತಿಕ ಶಿಕ್ಷಣವನ್ನು ನಾವು ನೀಡಬೇಕು, ಮಾನವೀಯ ಬೋಧನೆಗಳನ್ನು ನಾವು ಅವರಿಗೆ ನೀಡಬೇಕು. ಇಲ್ಲದಿದ್ದರೆ ಅದು ಏನಾಗ್ತದೆ, ಅದರ ದುಷ್ಪರಿಣಾಮ ಏನು ಎಂಬುದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇಂದು ಸಮಾಜದಲ್ಲಿ ನೋಡಿ, ಹೆಚ್ಚಿನ ಸಮಾಜಘಾತುಕ ಕೃತ್ಯಗಳು, ಇಲ್ಲಿ ದರೋಡೆ, ಕೊಲೆಗಳು, ಆತ್ಮಹತ್ಯೆಗಳು ಸಂಭವಿಸ್ತಾ ಇರುವುದು ವಿದ್ಯಾವಂತರಿಂದ. ಇದು ಯಾಕೆ? ಇದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಮುಂದೆ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ, ಅದಕ್ಕೂ ಒಂದು ಕಾರಣ ಅಂತ ಹೇಳಿ ಹೇಳ್ಬೋದು, ನಾವು ನಮ್ಮ ಶೈಕ್ಷಣಿಕ ರಂಗದ ಬಗ್ಗೆ, ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ನಾವು ಸ್ವಲ್ಪ ಆಲೋಚಿಸಬೇಕಾಗಿದೆ. ಯಾಕೆಂತ ಹೇಳಿದರೆ, ಭವಿಷ್ಯದ ಭಾರತವನ್ನು ನಿರ್ಧರಿಸುವುದು ನಮ್ಮ ಶಿಕ್ಷಣ ಕ್ಷೇತ್ರಗಳಾಗಿದೆ. ಭವಿಷ್ಯದ ಭಾರತ ಅದು ಉಂಟಾಗುವುದು, ಅದನ್ನು ನಿರ್ಧರಿಸುವುದು ನಮ್ಮ ಶಿಕ್ಷಣ ಕ್ಷೇತ್ರಗಳು. ಆದರೆ ಇಂದು ದುರದೃಷ್ಟವಶಾತ್ ಶೈಕ್ಷಣಿಕ ರಂಗದಲ್ಲೂ ಕೂಡ ಕೆಡುಕುಗಳಿದೆ. ಗಾಂಜಾ ಮುಂತಾದಂತಹ ಕೆಡುಕುಗಳು, ಅದೇ ರೀತಿ ರ್ಯಾಗಿಂಗ್, ಕೋಮುವಾದ, ಇದೆಲ್ಲವೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ಬೆಳೀತಾ ಇದೆ. ಅದರ ದುಷ್ಪರಿಣಾಮವನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇದು ಹೋಗಬೇಕು. ಶೈಕ್ಷಣಿಕ ರಂಗದಲ್ಲಿ ಒಂದು ಉತ್ತಮ ಶೈಕ್ಷಣಿಕ ವಾತಾವರಣ, ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಅಲ್ಲಿ ಉಂಟಾಗಬೇಕು. ಆ ಮೂಲಕ ಒಂದು ಉತ್ತಮ ಸಮಾಜ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯ. ಐಟಾದ ಅಲ್ಟಿಮೇಟ್ ಗೋಲ್, ಅದರ ಪ್ರಮುಖವಾದಂತಹ ಗುರಿ ಸಮಾಜದಲ್ಲಿ ಒಂದು ಒಳ್ಳೆಯ ಪರಿವರ್ತನೆ, ಒಂದು ಸ್ವಸ್ಥ ಸಮಾಜ, ಸುಖಿ ಸಮಾಜ, ಶಾಂತಿ ಸೌಹಾರ್ದತೆಯಿಂದ ಕೂಡಿದಂತಹ ಸಮಾಜ, ಸಹಬಾಳ್ವೆಯ ಸಮಾಜ ನಿರ್ಮಾಣ ಆಗಬೇಕು. ಅದು ನಿರ್ಮಾಣ ಆಗಬೇಕಾದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಪರಿವರ್ತನೆಯಾಗಬೇಕಾದಂತಹ ಅಗತ್ಯ ಇದೆ. ಈ ರೀತಿ ಶೈಕ್ಷಣಿಕ ರಂಗದಲ್ಲಿ ಅದೊಂದು ಉತ್ತಮ ರೀತಿಯಲ್ಲಿ ಮುನ್ನಡೆಯಬೇಕಾದರೆ 4 ಅಂಶಗಳು ಅತಿ ಅಗತ್ಯ. ಯಾವ ರೀತಿ ಒಂದು ಕಾರು ಅದು ಬಹಳ ಉತ್ತಮವಾಗಿ ಮುನ್ನಡೆಯಬೇಕಾದರೆ, ಅದು ಚಲಿಸಬೇಕಾದರೆ ಅದರ 4 ಚಕ್ರಗಳು ಸರಿಯಾಗಿರಬೇಕು, ಒಂದಕ್ಕೊಂದು ಪೂರಕವಾಗಿ ಅದು ಕೆಲಸ ಮಾಡಬೇಕು. ಆಗ ಮಾತ್ರ ಆ ಕಾರು ಮುಂದೆ ಚಲಿಸಲಿಕ್ಕೆ ಸಾಧ್ಯ, ಆ ವಾಹನ ಮುಂದೆ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ, ಶೈಕ್ಷಣಿಕ ರಂಗ, ವಿದ್ಯಾ ಕ್ಷೇತ್ರ ಅದು ಬಹಳ ಉತ್ತಮವಾಗಿ ಅದು ಮುಂದುವರಿಬೇಕಾದರೆ 4 ಅಂಶಗಳು ಅತಿ ಅಗತ್ಯ. ಒಂದನೇದಾಗಿ ಮ್ಯಾನೇಜ್ಮೆಂಟ್, ಅಲ್ಲಿನ ಆಡಳಿತ ವರ್ಗ ಅದು ಕೂಡ ಸಪೋರ್ಟಿವ್ ಆಗಿರಬೇಕು. ಅದೇ ರೀತಿ ಅಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರು, ಅಧ್ಯಾಪಕರುಗಳು ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರಿತು ಅವರು ಆ ಕೆಲಸವನ್ನು ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಅವರು ಕೂಡ ತಮ್ಮ ಪಾತ್ರವನ್ನು ಅವರು ಅರಿತುಕೊಳ್ಳಬೇಕು. ಅದೇ ರೀತಿ ಪೋಷಕರು, ಹೆತ್ತವರು, ಅವರ ಜವಾಬ್ದಾರಿ ಕೂಡ ಇದೆ. ಈ ರೀತಿ 4 ಈ ವರ್ಗ ಸರಿಯಾಗಿ ಕೆಲಸ ಮಾಡಿದೆಯಾದರೆ ಶಿಕ್ಷಣ ರಂಗದಲ್ಲಿ ಕೂಡ ಒಂದು ಉತ್ತಮ ಬದಲಾವಣೆಯನ್ನು ತರಲಿಕ್ಕೆ, ಒಂದು ನೈತಿಕ ವಾತಾವರಣವನ್ನು ಉಂಟು ಮಾಡಲಿಕ್ಕೆ, ಗುಣಮಟ್ಟದ ಶಿಕ್ಷಣವನ್ನು ತರಲಿಕ್ಕೆ
ಖಂಡಿತವಾಗಿಯೂ ಸಾಧ್ಯ ಇದೆ. ಇದು ನಮ್ಮ ಐಟಾದ ಮುಖ್ಯ ಉದ್ದೇಶವಾಗಿದೆ. ಈ ಐಟಾ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 15ರ ತನಕ ಒಂದು ರಾಷ್ಟ್ರವ್ಯಾಪಿ ಅಭಿಯಾನವನ್ನು ನಡೆಸ್ತಾ ಇದೆ. ಬೋಧನಾ ಪ್ರಬುದ್ಧತೆ, ಪ್ರತಿಭಾ ಪೋಷಣೆ, ಸಮಾಜ ಪರಿವರ್ತನೆ ಎನ್ನುವಂತಹ ಸ್ಲೋಗನ್ ಎನ್ನುವಂತಹ ಧ್ಯೇಯವಾಕ್ಯದಡಿಯಲ್ಲಿ ಅದು ದೇಶದಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಅದು ನಡೆಸ್ತಾ ಇದೆ. ಅದರ ಒಂದು ಕಾರ್ಯಕ್ರಮ ಅಕ್ಟೋಬರ್ 8 ತೊಕ್ಕೋಟು ಉಳ್ಳಾಳದ ಹಿರಾ ಸಭಾಂಗಣದಲ್ಲಿ, ಹಿರಾ ಕಾಲೇಜ್ ಇದೆ, ಮಹಿಳಾ ಕಾಲೇಜು, ಅದರ ಸಭಾಂಗಣದಲ್ಲಿ ಒಂದು ಜಿಲ್ಲಾ ಮಟ್ಟದ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಮಾವೇಶವನ್ನು ನಾವು ಆಯೋಜಿಸಿದ್ದೇವೆ. ಅಲ್ಲಿ ನಿವೃತ್ತ ಶಿಕ್ಷಕರಿಗೆ 10 ಮಂದಿ ನಿವೃತ್ತ ಶಿಕ್ಷಕರಿಗೆ ಕೂಡ ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಇದೆ. ಈ ರೀತಿ ಒಟ್ಟಿನಲ್ಲಿ ಈ ಯಾವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೋ, ನಾವು ಶಿಕ್ಷಕರಾಗಿದ್ದೇವೆ, ಇಲ್ಲಿ ಕುಳಿತವರೆಲ್ಲರೂ ಕೂಡ ನಾವು ಶಿಕ್ಷಕರು, ನಿವೃತ್ತ ಶಿಕ್ಷಕರು ಕೂಡ ಇದ್ದಾರೆ. ನಮ್ಮ ಈ ಐಟಾದಲ್ಲಿ ಪ್ರೈಮರಿ ಶಾಲೆಯ, ಅದೇ ರೀತಿ ಹೈಸ್ಕೂಲ್ನ, ಅದೇ ರೀತಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಪ್ರೊಫೆಸರ್ಸ್ಗಳು ಎಲ್ಲರ ಒಂದು ಸಂಘಟನೆಯಾಗಿದೆ. ನಮ್ಮಲ್ಲಿ ಅನೇಕರು ವಿದ್ಯಾರ್ಥಿಗಳು ನಮ್ಮ ಅಡಿಯಲ್ಲಿ ಕಲಿತಾ ಇದ್ದಾರೆ. ಒಂದು ವೇಳೆ ಅವರಲ್ಲಿ ಏನಾದರೂ ಕೆಟ್ಟತನ ಉಂಟಾದರೆ, ಅವರಲ್ಲಿ ಕೆಟ್ಟ ಸ್ವಭಾವ ಉಂಟಾದರೆ, ಏನಾದರೂ ಕೆಡುಕು ಅದಕ್ಕೆ ಒಂದು ಕಾರಣ ನಾವು ಕೂಡ ಆಗಿದ್ದೇವೆ. ಆದ ಕಾರಣ ಐಟಾ ಶಿಕ್ಷಕರಿಗೂ ಕೂಡ ಅವರ ಜವಾಬ್ದಾರಿಯನ್ನು, ಅವರ ಕರ್ತವ್ಯವನ್ನು ನೆನಪಿಸ್ತಾ ಇದೆ. ನೀವು ಮಾಡುವಂತಹ ಕೆಲಸ ಅದು ಬಹಳ ಪುಣ್ಯದಾಯಕವಾದಂತಹ ಕೆಲಸ ಆಗಿದೆ, ಬಹಳ ಉತ್ತಮ ಕೆಲಸ ಆಗಿದೆ. ಸಮಾಜದ ಒಂದು ಪರಿವರ್ತನೆಯಲ್ಲಿ ಶಿಕ್ಷಕರು ಮಾಡುವಂತಹ ಕೆಲಸ ಅದು ಬಹಳ ದೊಡ್ಡ ಕೆಲಸ ಆಗಿದೆ. ಇಲ್ಲಿ ಡಾಕ್ಟರ್ಸ್ಗಳು ಬರ್ತಾರೆ, ಇಂಜಿನಿಯರ್ಸ್ಗಳು ಉಂಟಾಗ್ತಾರೆ, ಲಾಯರ್ಸ್ಗಳು ಉಂಟಾಗ್ತಾರೆ, ಆಫೀಸರ್ಸ್ಗಳು ಉಂಟಾಗ್ತಾರೆ. ಆದರೆ ಅವರು ಎಂತಹ ಡಾಕ್ಟರ್ಸ್ಗಳಾಗಿರ್ತಾರೆ, ಅವರು ಎಂತಹ ಇಂಜಿನಿಯರ್ಸ್ಗಳಾಗಿರ್ತಾರೆ, ಎಂತಹ ಆಫೀಸರ್ಸ್ಗಳಾಗಿರ್ತಾರೆ. ಅವರಲ್ಲಿ ಏನಿರಬೇಕು? ಮೋಸ ವಂಚನೆ ಇರಬಾರದು. ಅವರು ಬಹಳ ಪರಿಶುದ್ಧರಾಗಿರಬೇಕು, ಸಚ್ಚಾರಿತ್ರವಂತ ಡಾಕ್ಟರ್ ಆಗಬೇಕು ಇಲ್ಲಿ ಈ ಸಮಾಜದಲ್ಲಿ. ಅದೇ ರೀತಿ ಸಚ್ಚಾರಿತ್ರವಂತ ಇಂಜಿನಿಯರ್ಸ್ಗಳು ಇಲ್ಲಿ ಬರಬೇಕು, ಸಚ್ಚಾರಿತ್ರವಂತ ಲಾಯರ್ಸ್ಗಳು ಇರಬೇಕು. ಸತ್ಯಸಂಧತೆ ಕೂಡಿದಂತಹ, ಮಾನವೀಯತೆಯಿಂದ ಕೂಡಿದಂತಹ, ನೈತಿಕತೆಯಿಂದ ಕೂಡಿದಂತಹ, ಈ ರೀತಿ ಎಲ್ಲರೂ ಕೂಡ ಅವರ ಮೇಲೆ ವಿಶ್ವಾಸ ತಾಳುವಂತಹ ಅಂತಹ ವ್ಯಕ್ತಿಗಳ ನಿರ್ಮಾಣ ಇಲ್ಲಿ ಆಗಬೇಕು. ಅದಕ್ಕೆಲ್ಲ ಮೂಲ ಕಾರಣ, ಉಗಮ ಸ್ಥಾನ ಅದು ಶಿಕ್ಷಣ ಕ್ಷೇತ್ರವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇಂತಹ ಒಂದು ಬದಲಾವಣೆ ಖಂಡಿತವಾಗಿಯೂ ನಾವು ತರಬೇಕು. ನಾವು ಅದನ್ನು ಒಬ್ಸರ್ವ್ ಮಾಡ್ತಾ ಇರಬೇಕು. ಶಿಕ್ಷಣ ರಂಗದಲ್ಲಿ ಕೂಡ ನೈತಿಕತೆ, ಮಾನವೀಯತೆಗೆ ನಾವು ಹೆಚ್ಚಿನ ಇದನ್ನು ಕೊಡಬೇಕು. ಯಾಕೆಂತ ಹೇಳಿದರೆ, ಮಾನವೀಯತೆಯಿಂದ ಮುಕ್ತವಾದಂತಹ ಒಂದು ಶಿಕ್ಷಣ ಅದೊಂದು ಪರಿಪೂರ್ಣ ಶಿಕ್ಷಣ ಅಲ್ಲ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಶಿಕ್ಷಣ ತಜ್ಞ, 2ನೇ ನಮ್ಮ ರಾಷ್ಟ್ರಪತಿ, ಅವರು ಹೇಳಿದರು. ಏನು ಹೇಳಿದ್ರು ಅವರು? ನೈತಿಕತೆಯಿಂದ ಮುಕ್ತವಾದಂತಹ, ಮಾನವೀಯತೆಯಿಂದ ಮುಕ್ತವಾದಂತಹ ಶಿಕ್ಷಣ ಅದು ಪರಿಪೂರ್ಣ ಶಿಕ್ಷಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಶಿಕ್ಷಣ ತಜ್ಞ ಹೇಳುವುದು. ಅದು ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ ಅವರ ಮಾತುಗಳು. ನಾವು ಅದರ ಒಂದು ಪರಿಣಾಮವನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಈ ಐಟಾ ಎನ್ನುವಂಥ ಏಕೈಕ ದೊಡ್ಡ ಸಂಘಟನೆಯಾಗಿದೆ ಭಾರತದ್ದು. ವಿವಿಧ ರಂಗದಲ್ಲಿ ಅದು ಶೈಕ್ಷಣಿಕ ರಂಗದಲ್ಲಿ ಕೆಲಸ ಮಾಡ್ತಾ ಇದೆ, ವಿವಿಧ ವಲಯದಲ್ಲಿ ಅದು ಕೆಲಸ ಮಾಡ್ತಾ ಇದೆ. ನಾನು ಹೇಳಿದೆ, ನಮ್ಮ ಒಟ್ಟು ಉದ್ದೇಶ ಸಮಾಜ ಒಳ್ಳೆಯದಾಗಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಅಂತಹ ಒಂದು ಸಮಾಜವನ್ನು ನಾವಿಲ್ಲಿ ನಿರ್ಮಿಸಿಕೊಡಬೇಕು. ಶಾಂತಿ ಸೌಹಾರ್ದತೆಯಿಂದ ಕೂಡಿದಂತಹ ಸಮಾಜ, ಸಹಬಾಳ್ವೆಯ ಸಮಾಜ, ಅನ್ಯೋನ್ಯತೆಯಿಂದ ಕೂಡಿದಂತಹ ಸಮಾಜ. ಯಾಕೆಂತ ಹೇಳಿದರೆ, ವಿಶೇಷವಾಗಿ ನಮ್ಮ ದೇಶ ಇಡೀ ವಿಶ್ವದಲ್ಲೇ ನಮ್ಮ ದೇಶಕ್ಕೆ ಒಂದು ವಿಶೇಷ ಸ್ಥಾನಮಾನ ಇದೆ. ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ದೇಶದ ವೈಶಿಷ್ಟ್ಯ. ನಿಮಗೆ ಈ ಜಗತ್ತಿನಲ್ಲಿ ಯಾವ ದೇಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಭಾರತದಂತಹ ಇಂತಹ ಒಂದು ಸುಂದರ ರಾಷ್ಟ್ರ, ಸುಂದರ ದೇಶ. ಸೊ ಆ ಒಂದು ನಮ್ಮ ಏಕತೆಯನ್ನು, ವಿವಿಧತೆಯಲ್ಲಿರುವ ಏಕತೆಯನ್ನು, ಆ ನಮ್ಮ ಅಖಂಡತೆಯನ್ನು ನಾವು ಉಳಿಸಿ ಬೆಳೆಸಬೇಕಾದರೆ ಮಕ್ಕಳಿಗೆ ಅಂತಹ ಒಂದು ತರಬೇತಿಯನ್ನು ನಾವು ನೀಡಬೇಕಾಗಿದೆ. ಐಟಾ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಮೊಹಮ್ಮದ್ ರಜಾ ಮಾನ್ವಿ ಗುರ್ಕಾರ್ನ ಹೆಸರುಳ್ಳರು. ನಡುಪದ PA ಪ್ರಥಮ ದರ್ಜೆ ಕಾಲೇಜ ಪ್ರಾಂಶುಪಾಲರು ಡಾಕ್ಟರ್ ಸರ್ಫಾಸ್ ಜೆ ಹಾಶಿಂ ಶೈಕ್ಷಣಿಕ ಮಾರ್ಗದರ್ಶನ ಕೊರಿಯರವುಳ್ಳರು. ಆದರ್ಶ ಶಿಕ್ಷಕ ತಮ್ಮ ಅನುಭವದ ಆಧಾರದಲ್ಲಿ ವಿಷಯಡು ವಿಚಾರಗೋಷ್ಠಿ ನಡಪೆರ ಉಂಡು. ಈ ಪೊರ್ತು 10 ಜನ ನಿವೃತ್ತ ಶಿಕ್ಷಕರನ್ನು ಮಾನಾದಿಗೆ ಮಲ್ಪೆರ ಉಲ್ಲ ಪಂಡದು ಡಾಕ್ಟರ್ ಮೊಹಮ್ಮದ್ ಮುಬೀನ್ ವಿವರ ಕೊರಿಯರು. ಐಟಾ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಮೊಹಮ್ಮದ್ ಹನೀಫ್, ಐಟಾ ಉಳ್ಳಾಲ ಕಾರ್ಯದರ್ಶಿ KMK ಮಂಜನಾಡಿ, ಹೀರಾ ಶಿಕ್ಷಣ ಸಂಸ್ಥೆದ ಕರೆಸ್ಪಾಂಡೆಂಟ್ ರೆಹಮತುಲ್ಲಾ ಸುದ್ದಿಗೋಷ್ಠಿಗೆ ಇದ್ದಾರೆ. ಶಾಲೆಗಳ ಅಧ್ಯಾಪಕರುಗಳನ್ನು ಸೇರಿಸಿಕೊಂಡು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದಂಥ ಹಿರಾ ವಿದ್ಯಾಸಂಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದರಲ್ಲಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನ ಮಾಡ್ತೇವೆ.
ಮತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇದರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರೆ ಆದರ್ಶ ಶಿಕ್ಷಕ ಅಂತೇಳಿ. ಆದರ್ಶ ಶಿಕ್ಷಕ ಅಂತೇಳಿ ನಾವು ಯಾರೋ ಮಾತನಾಡುವುದಲ್ಲ, ಇಲ್ಲಿಯವರೆಗೆ ಆದರ್ಶ ಶಿಕ್ಷಕರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡು ಸಮಾಜದಿಂದ ಗೌರವವನ್ನು ಪಡೆದು 38 ವರ್ಷ 40 ವರ್ಷ 41 ವರ್ಷಗಳವರೆಗಿನ ಸೇವೆಯನ್ನು ಸಲ್ಲಿಸಿ ತಾನು ಒಬ್ಬ ಆದರ್ಶ ಶಿಕ್ಷಕ ಹೇಗೆ ಆಗಿದ್ದೇನೆ ಎಂಬುದನ್ನು ತಮ್ಮ ಅನುಭವದಿಂದ ಹೇಳಿಕೊಳ್ಳಿಕ್ಕಿದ್ದಾರೆ ನಿವೃತ್ತ ಶಿಕ್ಷಕರುಗಳಾದಂಥ MH ಮಲಾರ್ರವರು, B ಮೊಹಮ್ಮದ್ ತುಂಬೆಯವರು, ಅಮಾನುಲ್ಲಾ ಖಾನ್ರವರು. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಐಟಾದ ರಾಜ್ಯಾಧ್ಯಕ್ಷರಾದಂಥ ಮೊಹಮ್ಮದ್ ರಜಾ ಮಾನ್ವಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದು, ಅಲ್ಲಿ ಎಲ್ಲ ಅಧ್ಯಾಪಕರುಗಳಿಗೆ ಒಂದು ಶೈಕ್ಷಣಿಕ ಮಾರ್ಗದರ್ಶನವನ್ನು ಸಹ ಹಾಕಿಕೊಂಡಿದ್ದೇವೆ. ಇದನ್ನು PA ಪ್ರಥಮ ಕಾಲೇಜಿನ ಪ್ರಾಂಶುಪಾಲರಾದ ಸರ್ಫರಾಜ್ J ಹಾಶಿಮ್ರವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಜಮಿಯತುಲ್ ಫಲಾನ್ ಅಧ್ಯಕ್ಷರಾದಂಥ KK ಶಾಹುಲ್ ಅಮೀನ್ರವರು, ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ N ಇಸ್ಮಾಯಿಲ್ರವರು, ಹಿರಾ ಸಂಯುಕ್ತ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಫಾತಿಮಾ ಮೆಹರೂನ್ರವರು, ಸಮನ್ವಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಎಸ್ ರವರು ಮುಖ್ಯ ಅತಿಥಿಗಳಾಗಿ ಇದ್ದುಕೊಂಡು ಗೌರವ ಉಪಸ್ಥಿತಿಯಲ್ಲಿ MH ಮಹಮೂದ್ ಶಾಂತಿ ಪ್ರಕಾಶನದ ಅಧ್ಯಕ್ಷರು, ಅಬ್ದುಲ್ ಕರೀಂ ಅಲ್ಲಿಯ ಕಾರ್ಯದರ್ಶಿಗಳು, ಜನಾಬ್ ಮೊಹಮ್ಮದ್ ಹನೀಫ್ ಐಟಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷರು, ರಹಮತುಲ್ಲಾ ಹಿರಾ ಶಾಲೆಯ ಕರೆಸ್ಪಾಂಡೆಂಟ್ರವರು, ಅದೇ ರೀತಿಯಲ್ಲಿ ಮಂಗಳೂರಿನ ಅಧ್ಯಕ್ಷರಾದಂಥ ಹಮ್ಜಾ ಯುನ್ರವರು, ಹಾಗೆಯೇ ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮೊಹಮ್ಮದ್ ಮುಬೀನ್ರವರು ಭಾಗವಹಿಸಲಿಕ್ಕಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿದ್ಯಾಸಂಸ್ಥೆಗಳ ಅಧ್ಯಾಪಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.